ಸುತ್ತಮುತ್ತ ಊರ್ನವರು ಬೇರೆ ಜಾತಿ ಹುಡುಗಿರ್ನ ಓಡಿಸ್ಕೊಂಡು ಹೋಗೋದಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಜೈ ಭೀಮ್ ಸಿನಿಮಾದಂತೆ ಕನ್ನಡದಲ್ಲೊಂದು ಪರಿವರ್ತನೆಯನ್ನ ಮೂಡಿಸಬಲ್ಲ ಸಿನಿಮಾ ಪಾಲಾರ್ ತೆರೆಗೆ ಬರಲು ಸಜ್ಜಾಗಿದೆ. ಜಾತಿ ಪದ್ಧತಿ, ದೌರ್ಜನ್ಯ, ರೈತರ ಗೋಳು, ಅಮಾಯಕರ ನಡುವೆ ಬಲಾಢ್ಯರ ಅಟ್ಟಹಾಸ ಇದು ಪಾಲಾರ್ ಸಿನಿಮಾದ ಟ್ರೇಲರ್ ನಲ್ಲಿ ಕಂಡುಬರುವ ದೃಶ್ಯ. ಯುವ ನಿರ್ದೇಶಕ ಜೀವಾ ನವೀನ್ ನಿರ್ದೇಶನದ ಪಾಲಾರ್ ದಲಿತ ದೌರ್ಜನ್ಯದ ಕಥೆಯನ್ನ ಎಳೆ ಎಳೆಯಾಗಿ ಕನ್ನಡಿಗರಿಗೆ ತಿಳಿಸಲು ಅಚ್ಚುಕಟ್ಟಾಗಿ ಸಿದ್ಧವಾಗಿದೆ. ಅವಿಭಾಜಿತ ಕೋಲಾರ ಜಿಲ್ಲೆಯ ಸುತ್ತಮುತ್ತ ನಡೆದ ನಿಜ ಘಟನೆಯನ್ನ ಆಧರಿಸಿದ ಪಾಲಾರ್ ಆನಂದಿ ಬೆಟ್ಟದಲ್ಲಿ ಹುಟ್ಟುವ ಒಂದು ನದಿಯ ಹೆಸರಾಗಿದೆ. ಆದರೆ ಚಿತ್ರದ ಕಥೆಗೂ ನದಿಗೂ ಯಾವುದೇ ಸಂಬಂಧವಿಲ್ಲ. ಆದರೆ ಪಾಲಾರ್ ಹೆಸರಿನ ಹಳ್ಳಿಯನ್ನ ಕಾಲ್ಪನಿಕವಾಗಿ ಚಿತ್ರದಲ್ಲಿ ಬಳಸಲಾಗಿದೆ ಎಂಬುದು ನಿರ್ದೇಶಕರ ಮಾತು. ಸಿನಿಮಾದಲ್ಲಿ ಬಂಡಿ ಎಂಬ ತೆಲುಗು ಚಿತ್ರದ ನಟಿ, ಗಾಯಕಿ ವೈಜಿ ಉಮಾ ಕೋಲಾರ ಅವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದ ಮೂಲಕ ಗಮನ ಸೆಳೆದಿದ್ದಾರೆ. ನಾಯಕ ನಟನಾಗಿ ರಾಷ್ಟ್ರೀಯ ನಾಟಕ ಶಾಲೆಯ ತಿಲಕ್ ರಾಜ್ ನಟಿಸಿದ್ದಾರೆ. ಉಳಿದಂತೆ ಆಸಿಫ್ ರೆಹಾನ್ ಛಾಯಾಗ್ರಹಣ, ವಲಿ ಕುಲಾಯಿಸ್ ಸಂಕಲನ, ಸುಬ್ರಹ್ಮಣ್ಯ ಆಚಾರ್ಯ ಅವರ ಸಂಗೀತ ಈ ಚಿತ್ರಕ್ಕಿದೆ. ಸೌನವಿ ಕ್ರಿಯೇಷನ್ಸ್ ಮತ್ತು ಹೆಲೋ ಗ್ಲೋಬಲ್ ಬ್ಯಾನರ್ ನಲ್ಲಿ ನಿರ್ಮಾಣವಾದ ಪಾಲಾರ್ ಸದ್ಯ ಚಿತ್ರದ ಟ್ರೇಲರ್ ಅನ್ನ ಸೌನವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಚಿತ್ರ ನಿರೀಕ್ಷೆಗಳನ್ನು ಮೂಡಿಸಿದ್ದು ಚಿತ್ರ ಸದ್ಯದಲ್ಲೇ ತೆರೆ ಕಾಣಲಿದೆ. ಇದು ನಮ್ಮ ಕನ್ನಡದ ಗೌರಿಬಿದನೂರ ನಿರ್ದೇಶನದ ಚಿತ್ರ ಜೀವಾ ನವೀನ್. ನಿಮ್ಮ ಆಶೀರ್ವಾದ ಈ ಹುಡುಗನ ಮೇಲೆ ಇರಬೇಕು. ಮುಂದೆ ಇಂಥ ಅದ್ಭುತ ಚಿತ್ರಗಳು ಬರಬೇಕು. ಚಿತ್ರದ ಟ್ರೈಲರ್ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಚಪ್ಪಾಳೆ ತಟ್ಟಿ, ಎಲ್ಲರೂ ಚಪ್ಪಾಳೆ. ನಿಮ್ಮ ಊರಲ್ಲಿ ಒಂದು ಮರ್ಡರ್ ಕೇಸ್ ಆಗಿತ್ತಲ್ಲ, ಲೋತ್ರಿ ಸಿಕ್ಕಾಕೊಂಡ್ಬಿಡ್ತೀವಿ ಕೃಷ್ಣ. ಇಲ್ಲಿ ತುಂಬ ಜನ ಬಂದಿದ್ದೀರಾ, ತುಂಬ ಜನ ಗೆಸ್ಟ್ಗಳು ಬಂದಿದ್ದಾರೆ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗೆಸ್ಟ್ಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ಇಂಥ ಸಾಮಾಜಿಕ ಕಳಕಳಿ ಅಂತ ಸಿನಿಮಾ ಮಾಡಿದ್ದೀವಿ. ನಿಮಗೆಲ್ಲ ಟ್ರೈಲರ್ ಇಷ್ಟ ಆಗಿದೆ ಅಂದ್ಕೊತೀನಿ. ನಾಳೆ ಈ ಟ್ರೈಲರ್ ಸೌನವಿ ಕ್ರಿಯೇಷನ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಸಂಜೆ 7 ಗಂಟೆಗೆ ಎಲ್ಲರಿಗೂ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ನೋಡಿ. ನಮ್ಮೂರಿನ ಜನ ಮುಂದೆ ಟ್ರೈಲರ್ ತೋರಿಸ್ತಾ ಇರೋದು, ನಮ್ಮ ಮನೆಯವ್ರಿಗೆ ಟ್ರೈಲರ್ ತೋರಿಸ್ತಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಇಡೀ ತಂಡಕ್ಕೆ ಇರಬೇಕಂತ ನಿಮ್ಮಲ್ಲಿ ಕೋರ್ಕೊತೀನಿ. ಈ ಸಿನಿಮಾ ಎಲ್ಲ ಅಂದ್ಕೊಂಡಂಗೆ ಆದರೆ ಜನವರಿ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಜೀವಾ ನವೀನ್ ಅವರೇ ಮತ್ತು ಇಡೀ ಪಾಲಾರ್ ಸಿನಿಮಾದ ತಂಡಕ್ಕೆ ಶುಭ ಹಾರೈಸ್ತಾ ಅದ್ಭುತವಾಗಿ ಮಾಡಿದ್ದೀರಾ ಒಂದು ಟ್ರೈಲರ್ನ. ಮತ್ತು ಜೀವಾ ನವೀನ್ ಅವರು ಇದೇ ಊರಿನವರು ಅಂತ ಕೇಳ್ಪಟ್ಟೆ. ಮತ್ತು ಈ ಒಂದು ಊರಿನಿಂದ ಬಂದು ಒಂದಿಡೀ ಚಿತ್ರರಂಗವನ್ನು ಬೆಳೆಸಿ ಮತ್ತು ಒಂದು ಹಳ್ಳಿ ಸೊಡಗಿನ ಒಂದು ಮೆಸೇಜ್ ಇರೋ ಅಂಥ ಒಂದು ಸಂದೇಶ ಇರೋ ಅಂಥ ಒಂದು ಸಿನಿಮಾ ಈ ಟ್ರೈಲರಿಂದ ಗೊತ್ತಾಗುತ್ತೆ. ನೀವೆಲ್ಲ ಇವ್ರನ್ನ ಬೆಳೆಸಬೇಕು, ಕನ್ನಡ ಚಿತ್ರರಂಗದಲ್ಲಿ ಬೆಳೆಸಬೇಕು, ಉಳಿಸ್ಬೇಕು. ಮತ್ತು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೆ ನಟನೆ. ಅವರು ಉಮಾ ಅವರ ಒಂದು ಪ್ರತಿಭೆ ಒಂದೊಂದು ಫ್ರೇಮಲ್ಲೂ ಕಾಣುತ್ತೆ. ಮತ್ತು ಪ್ರತಿಯೊಬ್ಬರದು ಇಡೀ ತಂಡದ ಒಂದು ಸಂಗೀತ ಇರ್ಬೋದು, ಅದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದರೆ ಸಂಗೀತ ಅಂದರೆ, ಮತ್ತು ಸಿನಿಮಾಟೋಗ್ರಫಿ ಇರ್ಬೋದು, ಕ್ಯಾಮ್ರಾ ವರ್ಕು, ಮತ್ತು ಇಡೀ ಪೋಸ್ಟ್ರೇ ಒಂದು ವಿಭಿನ್ನವಾಗಿದೆ. ಒಂದೇನೋ ಒಂದು ಮೆಸೇಜ್ ಕೊಡೋಂಥ, ಒಂದು ಸಮಾಜದಲ್ಲಿ ಒಂದು ಪರಿವರ್ತನೆ ಮಾಡೋವಂಥ ಒಂದು ಸಿನಿಮಾ ಮಾಡಿದ್ದೀರಾ. ಇದಕ್ಕೆ ನಿಮಗೆ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಿ ನಮ್ಮ ಜೊತೆಗೆ ಬನ್ನಿ. ನಾವು ನಿಮ್ಮ ಸಿನಿಮಾನ ಟಿಕೆಟ್ ತೊಗೊಂಡು ನೋಡೋಂಗೆ ಮಾಡಿ. ಒಳ್ಳೆಯದಾಗಲಿ. ನಿಮ್ಮ ಹುಡುಗನ ಬೆಳೆಸಿ, ಗೌರಿಬಿದನೂರು ಹುಡುಗನ ಬೆಳೆಸಿ. ನಮಸ್ಕಾರ. ಇಡೀ ಸಿನಿಮಾ ತಂಡಕ್ಕೆ ಶುಭವಾಗಲಿ ಎಂದು ನಿಮ್ಮ ಚಪ್ಪಾಳೆ ಮೂಲಕ ಅವರಿಗೆ ಹಾರೈಸೋಣ. ಪಾಲಾರ್ ಚಿತ್ರತಂಡ, ನಮ್ಮ ನವೀನ್, ನಮ್ಮ ಚಿತ್ರತಂಡ, ನಮ್ಮ ಹುಡುಗರು. ಒಳ್ಳೆಯದಾಗಲಿ ಎಲ್ರಿಗೂ. ನಿಮ್ಮ ಊರಲ್ಲಿ ಒಂದು ಮರ್ಡರ್ ಕೇಸ್ ಆಗಿತ್ತಲ್ಲ, ಲೋತ್ರಿ ಸಿಕ್ಕಾಕೊಂಡ್ಬಿಡ್ತೀವಿ ಕೃಷ್ಣ.
ಸುತ್ತಮುತ್ತ ಊರ್ನವರು ಬೇರೆ ಜಾತಿ ಹುಡುಗಿರ್ನ ಓಡಿಸ್ಕೊಂಡು ಹೋಗೋದಲ್ಲ, ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಅಕ್ಕ ಕೊಯ್ರ ಕತ್ತು ನೋಡಪ್ಪ ಕಾಲೋನೇರು ನನ್ನ ಮಕ್ಕಳನ್ನ ಹಿಂಗೆ ಬಿಟ್ರೆ ನಾನು ಸ್ವಲ್ಪ ಗಾರ್ಪುರ ಹೊರಟೋತಾರೆ. ಕೋಳಿ ಮಕ್ಕಳು ಬೇಕು ಬೇಕು ಅಂತ ಆಕಾಟ್ಗಿರಿನ ಹಾಕ್ಸ್ತಾರ ನಮ್ಮ ಮೂಲಕ. ರತ್ನ ಇದ್ರ ಜಾತಿ ಪತ್ರ ಯಾವ್ದು ನೋಡಮ್ಮ? ಎಲ್ಲ ಕಮ್ಮಿ ಜಾತಿ ನನ್ನ ಮಕ್ಕಳಿಗೆ ಪ್ರೈಸ್ ಕೊಡೋದು ನೀವು ಇಲ್ಲ ನೀವು ಅವರೇನಾ? ಯಾಕ ನಾವ್ ಒಳಗ್ ಬರ್ಕೊಡ್ದೇನು? ಸರ್ಕಾರಿ ಜಾಗಗಳಾಗೆಲ್ಲ ಜಾತಿ ಗೀತಿ ಮಾಡ್ಕೊಂಡಿದ್ರೇನ್ ನೀವು? ನಿಮ್ಮನ್ನು ನಿಮ್ಮ ಜಾತಿಯವ್ರನ್ನು ಎಲ್ಲರನ್ನು ಕತ್ರ ಸಾಕ್ಬಿಡ್ತೀನಿ. ಏನೇ ಇಟ್ಕೊಂಡಿದ್ದೇನೆ ಇವನ್ನ? ಏನ್ ಸರ್ ಹೆಂಗೆಂಗ ಮಾತಾಡ್ತೀರಿ? ಇದೇ ಅಡವಿ ತಲ್ಲಿ ಈ ಕಡೆ ఎవరు వచ్చిన అమ్మే కాపాడుతుంది. ಈ ಜಮೀನ ನಿಮ್ ಮತ್ತೆ ನಿಮ್ ಮಾವ ನಮ್ಮೂರ್ ಯಜಮಾನ್ರಿಗೆ ಬರ್ಕೊಟ್ಟಿದ್ದಾರೆ. ಬರ್ಲಿ ಅವ್ರ ತಾವ್ ಮಾತಾಡ್ತೀವಿ. ನೀವಿಷ್ಟೇ ಜನ ಏನ್ ಮಾಡ್ತೀರಮ್ಮ? ವರ್ಷು ಅಲ್ಗೆನ ಕರ್ಸು ಜನನ್ನ ಕುತ್ಕದರ್ಣಿಕ. ಅಲ್ಲವಾ ಈ ಜಮೀನ್ ಇಟ್ಕೊಂಡು ನೀ ಏನ್ ಬೆಳಿತಿ? ಜಮೀನುಗಳಾಗ ಏನ್ ಬೆಳಿತೀರಿ ಅಂದ್ರೆ ಏರೋಪ್ಲೇನ್ ಬೆಳೆಕಾತದೆ. ರಾಗಿ ಟೊಮೆಟೊ ಇಂಥವ್ ಬೆಳೆದು ಹೊಟ್ಟೆಗ್ ತಿನ್ನಾಕ. ರೈತರ ಜಮೀನೆಲ್ಲ ಹಿಂಗ್ ಕಿತ್ಕಂತ ಓದ್ತಾ ಇದ್ರೆ ಹೊಟ್ಟೆಕ್ ಏನ್ ತಿಂತೀರಿ ನೀವು? ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಂದ ಜೀವ ಗಾಳಿಗೆ ಬೆಳಕಾಗಿದೆ. ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.